ಬೆಹರಿನ್ನ ಅಮ್ಮ ಕಲಾವಿದರು ಸ್ಥಳೀಯ ಇಂಡಿಯನ್ ಕ್ಲಬ್ನ ಆಶ್ರಯದಲ್ಲಿ ಪ್ರದರ್ಶಿಸಿದಂಥ ತುಳು ಸಾಮಾಜಿಕ ಹಾಸ್ಯ ನಾಟಕ ಪಿರಾ ಬನ್ನಗ ನೆರೆದಂಥ ಸಾವಿರಾರು ಪ್ರೇಕ್ಷಕರ ಮನಸೂರೆಗೊಂಡಿತು. ದ್ವೀಪದ ಸಾಂಸ್ಕೃತಿಕ ರಂಗದಲ್ಲಿ ಶ್ರೀಯುತ ಮೋಹನ್ ದಾಸ್ ರೈ ಎರಮೂರ್ ಅವರ ದಕ್ಷ ಸಂಘಟನೆಯಲ್ಲಿ ಅಮ್ಮ ಕಲಾವಿದರು ಈಗಾಗಲೇ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಚಿರಪರಿಚಿತವಾಗಿದ್ದು, ಪ್ರದರ್ಶನಗೊಂಡ ನಾಡಿನ ಖ್ಯಾತ ನಾಟಕ ಕರ್ತೃ ದಿನಕರ ಭಂಡಾರಿ ಕಣಂಚಾರರವರು ಈ ನಾಟಕವನ್ನು ರಚಿಸಿದ್ದು, ದ್ವೀಪದ ಖ್ಯಾತ ನಿರ್ದೇಶಕ ಮೋಹನ್ ದಾಸ್ ರೈ ಎರಮೂರ್ ಅವರು ಈ ನಾಟಕವನ್ನ ನಟಿಸಿ ನಿರ್ದೇಶಿಸಿದ್ರು. பொண்ணுல பண்டா நிக்கு ஆத்தல சசாரனா நிக்கு ಎಲ್ಲ ಮೆಗ್ದಿ ಪಾಲಿತದುಂಡಾ ಯಾಕಂಡಲ್ಲ ಇಂಚನೆ ಪಾತಿರ್ದ್ವನಾ ಅಂತ ನಿನ್ನ ಅಪ್ಪನೆಲ್ಲ ಇಂಚನೆ ಪಾತಿರ್ದ್ವ. ದ್ವೀಪದ ಹವ್ಯಾಸಿ ಕಲಾವಿದರ ಪ್ರಬುದ್ಧಾಭಿನಯ, ಗಟ್ಟಿಕತೆ ಹಾಗೂ ದಕ್ಷ ನಿರ್ದೇಶನದಿಂದಾಗಿ ಈ ನಾಟಕ ರಂಗದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂತು ನೆರೆದ ಸಾವಿರಾರು ಕಲಾಭಿಮಾನಿಗಳನ್ನ ಸುಮಾರು 4 ಗಂಟೆಗಳ ಕಾಲ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಈ ನಾಟಕದಲ್ಲಿ ಬರುವಂತಹ ವಿಶೇಷವಾದಂತಹ ತಬರನ ಪಾತ್ರವನ್ನ ನಿರ್ವಹಿಸಲು ನಾಡಿನ ಖ್ಯಾತ ಯುವ ಕಲಾವಿದ ಪ್ರಜ್ವಲ್ ಶೆಟ್ಟಿ ಬಂಬ್ರಾಣರವರು ದ್ವೀಪಕ್ಕೆ ಆಗಮಿಸಿ ಆ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿ ದ್ವೀಪದ ಕಲಾ ಪ್ರೇಮಿಗಳನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿದ್ರು. ಇನ್ನು ನಾಟಕಕ್ಕೆ ದ್ವೀಪದ ಯುವ ಸಂಗೀತಗಾರರಾದ ಯಕ್ಷಿತ್ ಶೆಟ್ಟಿ ಹಾಗೂ ದಿವ್ಯರಾಜ್ ರೈ ಅವರು ಅದ್ಭುತ ಸಂಗೀತವನ್ನ ನೀಡಿ ಇನ್ನಷ್ಟು ಮೆರುಗು ನೀಡಿದ್ರು. ಅಮ್ಮ ಕಲಾವಿದರ ಪರವಾಗಿ ಅತಿಥಿ ಕಲಾವಿದ ಪ್ರಜ್ವಲ್ ಶೆಟ್ಟಿ ಬಂಬ್ರಾಣರವರನ್ನ ಸನ್ಮಾನಿಸಲಾಯಿತು ಹಾಗೂ ಇತರ ಕಲಾವಿದರುಗಳೆಲ್ಲರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಕಮಲಕ್ಷ ಅಮೀನ್, ವಿ4 ನ್ಯೂಸ್ 24/7 ಬಹರೇನ್.